ಬಿಗ್ ಆಪಲ್ ವೆಂಚರ್ಸ್ ಸಂಸ್ಥೆಯ ಮಾಲಕತ್ವದ ಪ್ರತಿಷ್ಠಿತ ದ ಲಗೂನ್ ಕಮರ್ಷಿಯಲ್ ಮಾಲ್ನ ಶಿಲಾನ್ಯಾಸ ಕಾರ್ಯಕ್ರಮವು ದೇರಳಕಟ್ಟೆಯ ಜಂಕ್ಷನ್ನಲ್ಲಿ ನಡೆಯಿತು. ಕೃಷ್ಣಾಪುರ ಜಮಾತ್ ಕಾಜಿ ಇಕೆ ಇಬ್ರಾಹಿಂ ಮುಸ್ಲಿಯಾರ್ ದುವಾ ನೆರವೇರಿಸಿದ್ರು. ಸಂಸ್ಥೆಯ ಅಧ್ಯಕ್ಷ ಟಿಎಂ ಶರೀಫ್ ಶಂಕುಸ್ಥಾಪನೆ ನೆರವೇರಿಸಿದ್ರು. ಟಿಎಂ ಶರೀಫ್ ಕೃಷ್ಣಾಪುರ ಶಿಲಾನ್ಯಾಸ ನೆರವೇರಿಸಿದ್ರು. ಬ್ರೋಷರ್ ಅನ್ನ ಮುಮ್ತಾಜ್ ಅಲಿ ಕೃಷ್ಣಾಪುರ ಅವರು ನೆರವೇರಿಸಿದ್ರು. ಇದೇ ವೇಳೆ ಮಾತನಾಡಿದ ಮುಮ್ತಾಜ್ ಅಲಿ ಕೃಷ್ಣಾಪುರ ಅವರು, ಮಂಗಳೂರು ಬಿಟ್ಟು ಸುರತ್ಕಲ್ ಅಭಿವೃದ್ಧಿಯಾಗಿದೆ. ಇದೀಗ ದೇರಳಕಟ್ಟೆ ಬಹಳಷ್ಟು ಅಭಿವೃದ್ಧಿಯ ಪಥದಲ್ಲಿದೆ. ವೈದ್ಯಕೀಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಹಾಗೂ ಶೈಕ್ಷಣಿಕ ಹಬ್ ಆಗಿ ಬೆಳವಣಿಗೆಯಾಗಿದೆ. ಸಮುದಾಯಕ್ಕೆ, ಸಮಾಜಕ್ಕೆ ಮಾದರಿಯಾಗಿ ಬಿಗ್ ಆಪಲ್ ಸಂಸ್ಥೆ ಬೆಳವಣಿಗೆಯಲ್ಲಿ ಇದೆ ಎಂದು ಹೇಳಿದರು. ಇವತ್ತು 4 ಮೆಡಿಕಲ್ ಕಾಲೇಜ್ ಒಂದೇ ಸರೌಂಡಿಂಗ್ ಅಲ್ಲಿ, ಈ ಪ್ರದೇಶದಲ್ಲಿ 4 ಮೆಡಿಕಲ್ ಕಾಲೇಜ್, ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜ್, ಬೇರೆ ಬೇರೆ ರೀತಿಯ ಕಾಲೇಜುಗಳು, ಅದೇ ರೀತಿ ಪರಿಸರದ ಒಂದು 10 ಕಿಲೋಮೀಟರ್ ಮುಂದೆ ಸುಮಾರು 1000 ಎಕರೆ ಸರ್ಕಾರ ಇವತ್ತು ಕೈಗಾರಿಕಾ ಪ್ರದೇಶವಾಗಿ ಇನ್ಫೋಸಿಸ್ಗೆ ಬೇರೆ ಬೇರೆ ರೀತಿಯ ಬಹಳಷ್ಟು ದೊಡ್ಡವಾದ, ಇವತ್ತು ಜಿಲ್ಲೆಯಲ್ಲೇ ಪ್ರಥಮ ಅಂತ ಹೇಳುವಂಥ, ರಾಜ್ಯದಲ್ಲೇ ಪ್ರಥಮ ಒಂದು ಶ್ರೇಣಿಯಲ್ಲಿ ಬರುವಂಥ ಒಂದು ಕಾರ್ಯವನ್ನು ಈ ಪ್ರದೇಶದಲ್ಲಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ಇವರು ನೋಡಿದಂಥ ಜಾಗ ಇವತ್ತು ದೇರಳಕಟ್ಟೆ ಜಾಗ. ಅಲ್ಹಮ್ದುಲಿಲ್ಲಾ, ಇಂಥ ಒಂದು ಆ ಕಾರ್ಯಕ್ರಮ, ಇಂಥ ಒಂದು ಕಟ್ಟಡದಲ್ಲಿ ಮುಂದೆ ಮಾದರಿಯಾಗಿ ಸಮುದಾಯಕ್ಕೆ, ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಈ ಒಂದು ಶರೀಫ್ ಹಾಜಿರವರು ಅವರ ಪುತ್ರರು ಮಾಡ್ತಾ ಇದ್ದಾರೆ. ಸೈಯದ್ ಯಹ್ಯಾ ತಂಗಲ್ ಅವರು ಮಾತನಾಡಿ, ಆಧುನಿಕ ಯುಗದಲ್ಲಿ ಮನುಷ್ಯರಿಗೆ ಎಟಕುವಂತೆ ಬಹಳ ಕಾರ್ಯಗಳು ನಡೆಯುತ್ತಿವೆ. ಪುತ್ರರು ಪಿತೃರಿಂದ ಮಾಡಿರುವ ಕಾರ್ಯ ಬಹಳ ಉತ್ತಮವಾದುದು. ತಮ್ಮ ಕೆಲಸಗಳಿಗೆ ಹಿರಿಯರ ಆಶೀರ್ವಾದ ಅತಿ ಮುಖ್ಯ ಎಂದು ಹೇಳಿದರು. ನಮ್ಮ ಇಂದಿನ ಶಿಲಾನ್ಯಾಸ ಪುತ್ರರು ತಮ್ಮ ಪಿತೃರಿಂದ ಮಾಡಿಸಿದ್ದಾರೆ. ಅದನ್ನು ಕೂಡ ನಮ್ಮ ಪೊಲೀಸರವರು ನೆನಪಿಸಿದರು. ಬಹಳ ಒಳ್ಳೆಯ ಕಾರ್ಯ ಅದು. ಪಿತೃರಿಂದ, ತಂದೆಯವರಿಂದ, ತಾಯಿಗಳಿಂದ, ಅದೇ ಪ್ರಕಾರ ನಿಕಟ ಸಂಪರ್ಕ ಹೊಂದಿದಂತಹ ವ್ಯಕ್ತಿಗಳಿಂದ ಆ ಕಾರ್ಯ ಪ್ರವಾದಿ ನಿಲ್ಲಿಸ್ತಾರೆ. ನೀವು ಕೇವಲ ದುವಾ ಮಾಡುವುದರೊಟ್ಟಿಗೆ ನಿಮ್ಮ ಪ್ರವರ್ತನೆಗಳು, ನಿಮ್ಮ ಕೆಲಸಗಳು, ನಿಮ್ಮ ಅಟೆಂಪ್ಟ್ಗಳು ಹೆಚ್ಚುತ್ತಾ ಇರಬೇಕು. ಅನಂತರ ಮಾತನಾಡಿದ ಮಾಲಕ ತನ್ವೀರ್ ಅಹಮದ್ ಅವರು, ದೇರಳಕಟ್ಟೆಯನ್ನ ಕರ್ನಾಟಕದ ಮೆಡಿಕಲ್ ಹಬ್ ಎಂದು ಕರೆಯುತ್ತಾರೆ. ಅದೇ ಪರಿಸರದಲ್ಲಿ ದ ಲಗುನಿ ಮಿನಿ ಮಾಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಈ ಮಾಲ್ನಲ್ಲಿ 4 ಮಹಡಿಗಳು ಇರಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಈಗಾಗಲೇ ದಿ ಲಗೂನ್ ಎಂಬ ಕಮರ್ಷಿಯಲ್ ಮಾಲ್ ಶಂಕುಸ್ಥಾಪನೆಯನ್ನು ನಮ್ಮ ತಂದೆಯವರಾದ ಹಾಜಿ ಟಿ.ಎಂ. ಶರೀಫ್ ಅವರು ನೆರವೇರಿಸಿದ್ದಾರೆ. ಏನು ಕರ್ನಾಟಕದ ಒಂದು ಮೆಡಿಕಲ್ ಹಬ್ ಅಂತ ಹೇಳ್ತಾರೆ. ದೇರಳಕಟ್ಟೆ ಪ್ರದೇಶದಲ್ಲಿ ಒಂದು ಸುಸಜ್ಜಿತವಾದ ಮಾಲ್ ನಿರ್ಮಾಣ ಇಲ್ಲಿ ಆಗಲಿದೆ ಇನ್ಶಾಲ್ಲ. ಇದರಲ್ಲಿ 4 ಫ್ಲೋರ್ಗಳು, ಬೇಸ್ಮೆಂಟ್, ಗ್ರೌಂಡ್, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್, ಹೀಗೆ 22,000 ಸ್ಕ್ವೇರ್ ಫೀಟ್ಗಳ ಮಳಿಗೆಯು ನಿರ್ಮಾಣವಾಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಿಗೆ ಅನುಕೂಲವಾಗುವಂತಹ ಮಳಿಗೆಗಳನ್ನು ಇನ್ಶಾಲ್ಲ ನಾವು ನಿರ್ಮಿಸಲಿದ್ದೇವೆ. ಅತಿ ಶೀಘ್ರದಲ್ಲೇ ಇದರ ಕಾರ್ಯ ಶುರುವಾಗಲಿದೆ. ಈ ಸಂದರ್ಭದಲ್ಲಿ ಮೂಡಾದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೊಡಿಚಲ್, ಬೆಳಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಮ್ಲತ್, ಕೃಷ್ಣಾಪುರ ಬದ್ರಿಯಾ ಜುಮಾ ಮಸೀದಿಯ ಉಮರುಲ್ ಫಾರೂಕ್ ಸಕಾಪಿ ಉಸ್ತಾದ್, ಜಲೀಲ್ ಕೃಷ್ಣಾಪುರ, ಆಸಿಫ್ ಎಂಎಸ್ ತೋಡಾರ್, ಅಬ್ಬಾಸ್ ಹುಚ್ಚಲ, ಹಸನಪ್ಪ ಜೆಪ್ಪು, ಸಂಶುದ್ದೀನ್, ಅಫ್ಸರ್ ಸಾರೀಸ್, ಅಬ್ದುಲ್ ಹಮೀದ್ ಖಾನಾ, ಇಂಜಿನಿಯರ್ ಸುರೇಶ್ ಕುಮಾರ್, ಹನೀಫ್ ಸೂರಿಂಚೆ, ಶೇಖಪ್ಪ ಕಾವೂರ್, ಬಿಗ್ ಆಪಲ್ ಸಂಸ್ಥೆಯ ಪಾಲುದಾರರಾದ ತನ್ವೀರ್ ಅಹಮದ್, ತಸ್ಲಿಂ ಅಹಮದ್, ಆಜಾದ್ ಹಾರ್ಡ್ವೇರ್ಸ್, ಮನ್ಸೂರ್ ಅಹಮದ್ ಉಪಸ್ಥಿತರಿದ್ದರು. ರಶೀದ್ ವಿಟ್ಲ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಟಿಎಂ ಶರೀಫ್ ಮತ್ತು ಕುಟುಂಬ ಸುರತ್ಕಲ್ನಲ್ಲಿ ಗಿಫ್ಟ್ ಸೆಂಟರ್ ಎನ್ನುವ ಸಂಸ್ಥೆಯನ್ನ ಸ್ಥಾಪಿಸುವ ಮೂಲಕ ಯಶಸ್ವಿ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ. ಪುತ್ರರಾದ ತನ್ವೀರ್ ಅಹಮದ್ ಮತ್ತು ತಸ್ಲಿಂ ಅಹಮದ್ ಅವರು ಬಿಗ್ ಆಪಲ್ ಎನ್ನುವ ವೆಂಚರ್ ಅನ್ನ ಆರಂಭಿಸಿ ಕನ್ಸ್ಟ್ರಕ್ಷನ್ ಉದ್ಯಮಕ್ಕೆ ಕೈ ಹಾಕಿದ್ರು. ಅದರ ಪ್ರಥಮ ಪ್ರಾಜೆಕ್ಟ್ ಆಗಿ ಸುರತ್ಕಲ್ನಲ್ಲಿ ಬಿಗ್ ಆಪಲ್ ಆಂಟೇಲಿಯಾ ಎನ್ನುವ ವಾಣಿಜ್ಯ ಸಂಕೀರ್ಣ ಆರಂಭಿಸಿ ಯಶಸ್ಸನ್ನ ಗಳಿಸಿದೆ.
ಎರಡನೇ ಪ್ರಾಜೆಕ್ಟ್ ಆಗಿ ದೇರಳಕಟ್ಟೆಯಲ್ಲಿ ದ ಲಗೂನ್ ವಸತಿ ಸಂಕೀರ್ಣ ನಿರ್ಮಾಣಕ್ಕೆ ಇಂದು ಚಾಲನೆಯನ್ನ ನೀಡಿದ್ದಾರೆ. 1.5 ವರ್ಷದ ಬಳಿಕ ಆರಂಭಿಸಿರುವ ಎರಡನೇ ಪ್ರಾಜೆಕ್ಟ್ ಇದಾಗಿದೆ. ಸಂಕೀರ್ಣ 22,000 ಚದರ ಅಡಿಯಲ್ಲಿ ನಿರ್ಮಾಣಗೊಳ್ಳಲಿದೆ. 4 ಫ್ಲೋರ್ ಇರುವ ಕಟ್ಟಡದ ಮಾಲ್ ರೀತಿಯಲ್ಲಿ ಕಾರ್ಯಾಚರಿಸಲಿದೆ. ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಳಿಗೆಗಳಿಗೆ ಅನುಕೂಲವಾಗುವ ವ್ಯವಸ್ಥೆಗಳಿದೆ. 18 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಉದ್ದೇಶವನ್ನ ಸಂಸ್ಥೆ ಹೊಂದಿದೆ. ಎಸ್ಕೆ ಅಸೋಸಿಯೇಟ್ಸ್ ಸುರೇಶ್ ಕುಮಾರ್ ಆರ್ಕಿಟೆಕ್ಟ್ ಆಗಿ, ಅನಂತ್ ಭಟ್ ಇಂಜಿನಿಯರ್ ಆಗಿ, ಮಾಸ್ ಇನ್ಫಾಟೆಕ್ ಕಳವಾರು ಮಹಮ್ಮದ್ ಇವರು ಕಟ್ಟಡದ ಉಸ್ತುವಾರಿಯನ್ನ ನಡೆಸಲಿದ್ದಾರೆ. ಶರಸಾನ್ಯನ್, ವಿ4 ನ್ಯೂಸ್, ದೇರಳಕಟ್ಟೆ.